2-3 ಕಡೆ ಕೆಲವು ಅನಾಹುತಗಳು ನಡೆದದ್ದು ತಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ. ಅದರಲ್ಲೂ ನಮ್ಮ ಸುಳ್ಯದಲ್ಲೂ ಕೂಡ ಒಂದು ಅನಾಹುತ ನಡೆದಿದೆ. ಮೊನ್ನೆ ತಾನೇ ಸುಳ್ಯದಲ್ಲಿ 2 ಚಿಕ್ಕ ಮಕ್ಕಳು, 5.5 ವರ್ಷದ 2 ಮಕ್ಕಳು ಕೆರೆಗೆ ಬಿದ್ದು 2 ಜನ ಕೂಡ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಕೂಡ ಮಕ್ಕಳು ಜೀವವನ್ನು ಕಳ್ಕೊಂಡಿದ್ದಾರೆ. ಆಟ ಆಡಿಕೊಂಡು ಹೋಗಿ ಕೆರೆಗೆ ಬಿದ್ದಿದ್ದಾರೆ. ಬೇಕಾದಷ್ಟು ರಾಜಕೀಯದವರು ಅಲ್ಲಿ ಸಂತಾಪ ಸೂಚಿಸಿರುವುದನ್ನು ಮತ್ತು ಅವರ ಮನೆಗೆ ಭೇಟಿ ಕೊಟ್ಟಿರುವುದನ್ನು ನಾವೆಲ್ಲ ಮಾಧ್ಯಮದಲ್ಲಿ ಕಂಡಿದ್ದೇವೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಅನಾಹುತಗಳಾದರೆ ಅಲ್ಲಿ ರಾಜಕೀಯ ಪಕ್ಷದವರು ಹೋಗಿ ಭೇಟಿ ಕೊಡುವುದು, ಫೋಟೋವನ್ನು ತೆಗೆಯುವುದು, ಆ ನಂತರ ಅದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದರಲ್ಲಿ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂದಷ್ಟು ಕೆಲವರಿಗೆ ಬೈಯುವವರಿಗೆ ಆದರೆ ಸರ್ಕಾರಕ್ಕೆ ಬೈಯುವಂಥದ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದು ಮಾಡುವುದೇ ಹೊರತು ಅವರ ವೈಯಕ್ತಿಕ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋವರೇ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಇದ್ದವರು ಕಾಣ್ತೇವೆ. ನಮ್ಮ ಬಂಟ್ವಾಳದಲ್ಲಿ ಒಂದು ಕೊಲೆ ಆಯಿತು. ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲೇ ಒಂದು ಹುಡುಗಿಯನ್ನು ಒಬ್ಬ ಕೊಚ್ಚಿ ಎಲ್ಲರ ಎದುರು ಕೊಚ್ಚಿ ಕೊಲೆ ಮಾಡುವಂಥ ವಿಚಾರಗಳಾಯಿತು. ಓಡಿಕೊಂಡು ಹೋದರು ರಾಜಕೀಯ ನಾಯಕರು, ತಮ್ಮ ಏನು ಸ್ವಯಂ ಪ್ರೇರಿತ ಹೆಸರು ಇಟ್ಕೊಂಡ್ಕೊಳ್ಳುವಂಥ ನಾಯಕರು ಎಲ್ಲ ಹೋಗಿ ಸರ್ಕಾರದ ಮೇಲೆ ಬೈಯುವಂಥದ್ದು, ಎನ್ಕೌಂಟರ್ ಮಾಡಬೇಕು, ಇದನ್ನೆಲ್ಲ ಸೋಷಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಮೆರೆದವರು ಜಾಸ್ತಿ. ನಾನು ಕೂಡ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೆ. ನಾವು ಅವರಿಗೆ ಭರವಸೆಯನ್ನು ಕೊಟ್ಟು ಬಂದಿದ್ದೀವಿ. ಸರ್ಕಾರ ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತಿದೆ. ಸರ್ಕಾರ ಮಟ್ಟದಲ್ಲಿ ನಾನು ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಭರವಸೆಯನ್ನು ಕೊಟ್ಟು ಇವತ್ತಿಗೆ 6 ದಿವಸ ಆಗಿದೆ. 6 ದಿವಸದಲ್ಲಿ ಏನು ನಮ್ಮ ಬಂಟ್ವಾಳದಲ್ಲಿ ಕೊಲೆಯಾದಂಥ ಲಾವಣ್ಯ ಎಂಬ ಹುಡುಗಿಗೆ ಸರ್ಕಾರದಿಂದ ಇವತ್ತು 10 ಲಕ್ಷ ರೂಪಾಯಿಗಳ ಒಂದು ಮೊತ್ತವನ್ನು ಬಿಡುಗಡೆ ಮಾಡುವಂಥ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿ ಸುಳ್ಯದಲ್ಲಿ ಆಗಿರುವಂಥ 2 ಮಕ್ಕಳು ಏನು ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಬೇಕಾದಷ್ಟು ಜನರು ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆನಂತರ ಭರವಸೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸುಳ್ಯದವರ ನಾನು ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡಲಿಲ್ಲ. ಸುಳ್ಯದ ಒಂದು 10-15 ಜನರ ತಂಡ ನನ್ನ ಹತ್ರ ಬಂದು ಮನವಿಯನ್ನು ಕೊಟ್ಟರು. ಕಳೆದ ಶುಕ್ರವಾರದಂದು ನನ್ನ ಹತ್ರ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ತಂದೆ ಒಬ್ಬ ವೆಲ್ಡರ್ ಆಗಿದ್ದಾನೆ. 2 ಟ್ವಿನ್ಸ್ ಮಕ್ಕಳು, 2 ಮಕ್ಕಳು ಕೂಡ ಜೀವವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಏನಾದರೂ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡ ಪ್ರಕಾರ ನಾನು ಮುಖ್ಯಮಂತ್ರಿಯವರ ಹತ್ರ ಮಾತುಕತೆ ಮಾಡಿ ಅವರ ಕುಟುಂಬದ ಎಲ್ಲ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರಿಗೆ ಎಲ್ಲ ಹೇಳಿದ ನಂತರ ಆ ಪ್ರತಿ ಮಗುವಿಗೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿಯನ್ನು ಇವತ್ತು ಸರ್ಕಾರದಿಂದ ಬಿಡುಗಡೆ ಮಾಡಲು ಆದೇಶ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ರೀತಿ ಚಿರನ್ವಿ ಮೊನ್ನೆ ಪೆರ್ನೆಯಲ್ಲಿ ಬಸ್ ದುರಂತ ಆಯಿತು. ಬಸ್ ದುರಂತ ಅಂತ ಹೇಳಿದ್ರೆ ಮಗುವು ಶಾಲೆಯಿಂದ ಬರುವಾಗ ಒಂದು ಮರ ಆ ಬಸ್ಸಿನ ಮೇಲೆ ಬಿದ್ದು ಆ ಬಸ್ಸಿನಲ್ಲಿದ್ದಂಥ ಒಂದು ಮಗು ತನ್ನ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಾಗಿ ಆ ಜೀವವನ್ನು ಕಳ್ಕೊಂಡಿದ್ದಾರೆ. ಆ ಚಿರನ್ವಿ ಎಂಬ ಮಗುವಿಗೂ ಕೂಡ ಪೆರ್ನೆ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮಗು, ಶ್ರೀರಾಮ ಶಾಲೆಯಲ್ಲಿ ಓದ್ತಿರುವಂಥ ಮಗು, ಆ ಮಗುವಿಗೂ ಕೂಡ ಇವತ್ತು ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಚೆಕ್ಕನ್ನು ಇವತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಯಾವುದಾದ್ರೂ ಅನಾಹುತಗಳಾದರೆ ಅಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಹೊರತು ಅವರಿಗೆ ಪರಿಹಾರ ಕೊಡುವಂಥ ವಿಷಯದಲ್ಲಿ ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ನಾನು ಹೇಳುವಂಥದ್ದು ಕಾಂಗ್ರೆಸ್ ಆಗಲಿ, BJP ರಾಜಕೀಯ ಪಕ್ಷ ಯಾವುದೇ ಆಗಲಿ, ನಾವು ಅಲ್ಲಿ ಹೋಗಿ ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡುವುದಲ್ಲ. ನಾವೆಲ್ಲ ಸೇರಿ
ಅವರಿಗೆ ನೋವಿಗೆ ಸಾಂತ್ವನ ಹೇಳುವ ಜೊತೆಗೆ ಪರಿಹಾರದ ಕೆಲಸವನ್ನು ಕೂಡ ಮಾಡಿದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ರಾಜಕೀಯ ಪಕ್ಷದವರಿಗೆ, ರಾಜಕೀಯ ಏನು ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಸಮಾಜದಲ್ಲಿ ಇನ್ನಷ್ಟು ಗೌರವ ಸಿಗುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ವಾರದಲ್ಲಿ ಈ 3 ಇನ್ಸಿಡೆಂಟ್ಗಳು ಏನು ನಡೆದಿದೆ ಆ 3 ಇನ್ಸಿಡೆಂಟಿನವರಿಗೂ ಕೂಡ ನಾನು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು, ಒಬ್ಬರಿಗೆ 10 ಲಕ್ಷ, ಇನ್ನೊಬ್ಬರಿಗೆ 10 ಲಕ್ಷ, ಒಬ್ಬರಿಗೆ 5 ಲಕ್ಷ, ಒಟ್ಟು 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ.